ಬಾರಿ ಪ್ರಸಿದ್ಧಿಗೆ ಇನಿ ಪುದರ ಪಡೆಯುವುದುಂಟು. ಅವು ದಾದ ಬಂದಾಗ ಕೇವಲ ಬಿಜೆಪಿ ಪಕ್ಷದಾಗಲಿಗೆ ಎರ್ಪುರ ಸಭೆಗಳಿಗೆ ಇನಿ ಮುಡಿಪುರ ಜಾಸ್ತಿ ಜಾಸ್ತಿ ಅವನ ಬಂದ್ಬಿಡಿ ಈ ಸಂದರ್ಭ ಪಡೆಯರು ಇಷ್ಟ ಮೊತ್ತವೇ ಬಂದಲೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಮುಡಿಪು ಭಾಗಗಳು ಅವೇತು ಬಿಜೆಪಿ ಕಾರ್ಯಕರ್ತರನ್ನ ಮಲ್ಪುನಂಚಿನ ಅನ್ಯಾಯ ದೌರ್ಜನ್ಯದ ವಿರುದ್ಧವಾದ ಪಾತ್ರ ನಂಚಿನ ವೇದಿಕೆಗಳು ಸೃಷ್ಟಿಯ ಒಂದುಂಟು ಐಕ್ಯ ಸುರೂಕಾದ ಬಿಜೆಪಿ ಪಾರ್ಟಿದಾಗಲಿಗೆ ಧನ್ಯವಾದ ಕೊಡೋದಿಲ್ಲ. ಇನಿ ಈ ದೇಶದ ಸಂವಿಧಾನ ಇನಿ ಏತು ಅಪಾಯ ಬಂದ್ರೆ ನಮ್ಮ ಮಾತೆಲ್ಲ ಪ್ರಜ್ಞಾವಂತ ನಾಗರಿಕರಿಗೆ ಒಂಚೂರು ಅರ್ಥ ಬಂತು ನೋಡಪ್ಪ ಬಂದ್ರೆ ಈ ದೇಶದ ಎಲ್ಪ ವರ್ಷದ ಈ ಇತಿಹಾಸಗಳು ಸರ್ಕಾರ ಸಂವಿಧಾನದ ಬುಡಕು ಕೈಬಾರದಿನ ಇತಿಹಾಸ ಇಜ್ಜಿ ಬಂದಲೆ ಕಾಂಗ್ರೆಸ್ ಸರ್ಕಾರ 5 ವರ್ಷ ಆಡಳಿತ ಮಂತ್ರಿ ಇತಿಹಾಸ ಉಂಟು. ಸಮ್ಮಿಶ್ರ ಸರ್ಕಾರ ಬರ್ತದೆ, ವಿಧವೆ ಸರ್ಕಾರ ಬರ್ತನಲ್ಲ ಉಭಯ ಸರ್ಕಾರ ಸಂವಿಧಾನದ ಬಗ್ಗೆ ಪಾತ್ರಗಳಿಗೆ ಹೇಳಿದೆ ಗವಿಟೀನಿ ಅಡ ಇತ್ತೀಚೆಗೆ ಅಧಿಕಾರ ಬರ್ತನಂಚಿನ ಮೋದಿ ಸರ್ಕಾರ ಬಂದುಂಡು ಸಂವಿಧಾನ ಬದಲಾವಣೆ ಬಂದು ಸಂವಿಧಾನ ಬದಲ ಬಂದ ಎಂಕಲ ಈ ದೇಶದ ವೈದ್ಯನಾಗಲು ಬಂದು ಬಾರಿ ಗಂಟಘೋಷ ಹೋದ ಬಂದೊಂದು ಬಂದಲೆ ಕೇಂದ್ರ ಸರ್ಕಾರದ ಒಂಜಿ ಸಚಿವೆ ಅನಂತ್ ಕುಮಾರ್ ಹೆಗಡೆ ಬಂದ್ಬೇರೆ ಯಾರು ನಿಷ್ಠುರವಾದಿ ಯಾರು ಪನ್ನೆನೆ ಮಲ್ಪುನೆ ಪಲ್ಪನಿ ಯಾನು ವೈಕಲ ಪೋಡಿಜಿ ಸಂವಿಧಾನ ಬದಲ ಆವಣೆ ಬಂದೀನಿ ಆರು ಪಂಪೇರ್ ಬಂದಾಣ ಆಡು ಅವನ ಎಂಕಲ ಪ್ರಶ್ನೆ ಉಂಟು ದಾದಕ್ಕೆ ಅನ್ನಗ ಸಂವಿಧಾನ ದಾದ ಬಂದು ಓದರ ತೀರಂದಾರಿ ಈರೆ ಸಂವಿಧಾನ ದಾದ ಬಂದು ಆಯ್ತ ಕೈತಾಂಡು ಹೋದ ತೀರ ಸಾಧ್ಯ ಒಂದಾರೀನಿ ಈ ಸಂವಿಧಾನ ಬದಲ ಮಲ್ಪರ ಬಂದ ದತ್ತರ್ ಬಂದಾಣ ಸಂವಿಧಾನ ಮರಿಪುರಂಚಿನ ಜಾತ್ಯಾತೀತ ಪ್ರೇಮಿಗಳು ಈ ದೇಶದ ಉಲ್ಲೇಖ ಬಂದ ಎಚ್ಚರಿಕೆಯಲ್ಲ ಇದನ್ನು ಕೊರಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏತೋ ರಾತ್ರಿ ನಿದ್ರೆ ಕಜ್ಜೆದ್ದು ಏತೋ ಬಗೆಲು ಅವಿರಾತಾಯನ ಶ್ರಮವನ್ನು ವಹಿಸಿದೆ ಈ ದೇಶದ ದೇಶಕ್ಕೆ ಭವ್ಯವಾದ ಸಂವಿಧಾನ ಕೋರಿಯರು ಬಂದಲೆ ಆಡ ಇನಿ ಅನಂತ್ ಕುಮಾರ್ ಹೆಗಡೆ ಬಂದ್ಬೇಡಿ ಯಾರು ಬದಲು ಮಲ್ಪೆ ಪಟ್ಟದೆ ಆಡ ಈ ಅರ್ಥ ಬಂತು ನೋಡು ಇನಿ ಈ ರೀತಿ ಈ ದೇಶದ ಒಂದು ಸಚಿವೆ ಅನ್ನಾಗ ಈ ಸಂವಿಧಾನ ಮಿತ ಪ್ರಮಾಣ ಅಂತ ಬಂತಾರೆ ಅಪಗಾಯಿದಾಗ ಈ ದೇಶದ ಸಂವಿಧಾನ ಬೋಡಿನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಂಚಿನ ಸಂವಿಧಾನ ಅಪಗೀರಿಗೆ ಬೋಡಾಪಡು ಆಡ ಇಷ್ಟ ಬಂತಾರೆ ಸಂವಿಧಾನ ಬದಲು ಮಲ್ಪ ಹೊಡೆದು ಇನ್ನು ಈ ಚುನಾವಣೆಗೆ ಉಂಟುದೇನೆ ಸಂಸತ್ ಸದಸ್ಯ ಅವಳು ಬಂದಾಂಡ ಇರಾಗ ಓಟದ ಹತ್ತಿರ ಕೊಡ್ತೀನಿ ಏರ್ ಕಂಡಾಗ ಪುಣ್ಯಾತ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವೇ ಅರ್ಥ ಮತ್ತಲ್ಲಿ ಇನಿ ಈಗ ನಾಳೆ ಬಂದಲ್ಲ ಸಂವಿಧಾನ ಬದಲು ಮಲ್ಪೆ ಬಂದು ಇನಿ ಆ ರಂಜ ಪನ್ನಗ ನಮ್ಮ ಈ ದೇಶದ ಪ್ರಧಾನಮಂತ್ರಿ ಮಣಿ ಪೂಜಾರಿ ಈ ಮಗನ ತಪ್ಪು ಕ್ಷಮೆಗೆ ಅಲ್ಲ ಅತ್ತ ಬಂದಾನ ಐಕ್ಯ ಒಂದು ಹೇಳಿಕೆ ಕೊರಲ ಬಂದು ನಾಟಕೀಯವನಲ್ಲ ಪ್ರಧಾನಮಂತ್ರಿ ಮೋದಿ ಪಾತ್ರ ಅತ್ತ ಬಂದಾನ ಮುಲ್ಪದ ಯಡಿಯೂರಪ್ಪ ಪಾತ್ರ ಬಿಜೆಪಿ ಪಕ್ಷದಾಗಲ ಅದು ಕೊಡೆ ಸಂಘ ಪರಿವಾರದಾಗಲಿ ಏನ್ ಆಯ್ತ ಬಗ್ಗೆ ಪಾತ್ರ ನೀನ್ ದಾಗಿ ಸಂತಕ್ಕೆ ಅನ್ನಗ ಅಕ್ಕಲಿಗೆ ಬೋಡಾಯಿನಿ ಹೋಗಿ ಅನ್ನಗ ಈ ದೇಶದ ಅಕ್ಕಲಿಗೆ ಬೋಡಾಯಿನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬ್ಯಾಚ್ನ ಸಂವಿಧಾನ ಅತ್ತೆ ಅಕ್ಕಲಿಗೆ ಬೋಡಾಯಿನಿ ಮರು ಧರ್ಮಶಾಸ್ತ್ರ ಅವಿನಿ ಜಾರಿಗೆ ಬೋರ್ಡು ಬಂದಿನಿ ಅಕ್ಕಲ ಪ್ರಯತ್ನ ಬರೋದಿಲ್ಲ ಅಂಚೆ ಅದು ಪುನಗ ಈ ಶಕ್ತಿಯ ವಿರುದ್ಧವಾದ ನಮ್ಮ ಮಾತೆಲ್ಲ ಎಚ್ಚರಿಕೆ ಆವಡು ಬಂದಿಯಾನೇನಿ ಪಣಂದಿಲ್ಲ ದಲಿತ ಬಂದಲ್ಲ ಕುಡೊಂದಿ ವಿಜ್ಞಾಪನ ಮೊತ್ತದಲ್ಲ ದಾದ ಬಂದಾಗ ಕೋಡೆ ಒಂಜಿ ಬತ್ತಿನ ಸುದ್ದಿಲು ಜಾಸ್ತಿ ಪಾತ್ರ ಜಂಡೆ ಶಬ್ದ ಮುಕ್ತಾಯ ಮಾಡ್ಬೋದು ಯಾಕೆನ್ನಾಗ ಮಸ್ತ್ ಮುಖಂಡ ಏನಾಗಲಿ ಪಾತೇರಿಯರು ಎಂಗ್ಲ ಪಾತೇರ ನಾವು ನಿಗ್ಲಾಗ ಆತೊಂಜಿ ಹಿತ ಬಂದು ಕೋಡೆಗಾಡ ಒಂಜಿ ಜವನಿ ಪಾತೇರ್ನಾಗ ಬಂಡಿ ಮಾತಾಯ ಸಿದ್ದರಾಮಯ್ಯವ್ರನ್ನ ಪ್ರೋಗ್ರಾಮ್ಸ್ ಮಾತಾಯ ಒಪ್ಪಿ ಲಾಸ್ಟ್ ಬಂದು ಪಾತ್ರ ಬಂದ್ವಿ ಎಂಜಿನಕ್ಕೆ ಅಂದಾಗ 29 ಜನ ಹಿಂದೂ ಜವನಿಯನ್ನ ಹತ್ಯೆ ಆತನು ಆ ಹಿಂದೂ ಜವನಿಯರ ಹತ್ಯೆನ ಸಿದ್ದರಾಮಯ್ಯ ತನಿಖೆ ಮಾಡ್ತಾರೆ ಬಿಡೊಂದು ಎಚ್ಚರಿಕೆ ಅಂಚಾದ ನಮ್ಮ ಮಾತಾಯಿನಿ ಯಡಿಯೂರಪ್ಪ ಬೆಂಬಲ ಮಾಡ್ಕೊಡಿಗೆ ಬರೋದಿಲ್ಲ ಎಂಗ್ಲಿನಿ ಪ್ರಜ್ಞಾವಂತ ನಾಗರಿಕರಿಗೆ ಅರ್ಥ ಮಾಡ್ತಾ ನೋಡು 29 ಜನ ಹಿಂದೂ ಕಾರ್ಯಕರ್ತರ ಹತ್ಯಾಚಾರ ಬಂದಾಗ ಆ ಹತ್ಯಾಚಾರ ಹಿಂದೂ ಕಾರ್ಯಕರ್ತೆಯನ್ನ ಹತ್ಯೆದ ಬಿರೋಡು ಏನು ಉಳ್ಳೇರು ಸ್ವಾಮಿ ಕಾಂಗ್ರೆಸ್ ಪಾರ್ಟಿ ದಾಖಲಿಲ್ಲಾರ ಕಮ್ಯುನಿಸ್ಟ್ ಪಾರ್ಟಿ ದಾಖಲಿಲ್ಲಾರ ಬೇರೆ ರಾಜಕೀಯ ಪಾರ್ಟಿ ದಾಖಲಿಲ್ಲಾರ ಏರ್ಲತ್ತೆ ಏನು ಪುದರ್ಗಪ್ಪಂಡ ಲಿಸ್ಟ್ ಉಂಡು 29 ಜನ ಆಯ್ತು ಬಿರೋಡು ಏರ್ಲರ್ಗೆ ನಗ ಹಿಂದುವೆ ಸಂಘ ಪರಿವಾರದ ಈ ದಾಗಿನಿ ದಲಿತೆಯರ ಮಧ್ಯೆ ಬೋದಿನಿ ಹಿಂದೂ ಬಲ್ಪಿನ ಭಾವನೆ ಬಂದು ಇನಿ ಅಕ್ಲೇನಿ ತಪ್ಪು ಸಾಧಿಕೊಂಡಲ್ಲರೇ
ಎಂಗಲ ವಿಜಯಪುರದ ದಾನಮ್ಮನ ಪ್ರಕರಣ ತನಿಖೆಗೊಂಡವಳು ಎಂಗಲ ಚಿಕ್ಕಮಂಗ್ಳೂರದ ಅಭಿಷೇಕ್ ಪಂಟ್ನ ಹುಡುಗನ ಮಾಂಸ ಗುಣೆ ಬಂದು ಆಯನ ಹಾಕಲು ಗೆಲ್ಪೇರಿ ಆಯನ ಪ್ರಕರಣ ತನಿಖೆ ಆವಡು ಬಂದು ಹೋಗಿ ಒತ್ತಾಯ ಮಲ್ಪೇರ ಮೂಡಿಬೆಟ್ಟದ ಕಾವ್ಯ ಮೂಡಿಯ ಕಲ್ಪಿನ ಪೊಣ್ಣು ಮಗ ಸೈಪಲ್ ಅವನ ತನಿಖೆ ಆವಡು ಒತ್ತಾಯ ಮಲ್ಪೇರ ಅಪ್ಪಾಗ ಇನಿ ಏರಿ ಇನಿ ಹಿಂದುಲು ಏರು ಪ್ರಕರಣ ತನಿಖೆ ಆವಡು ಬಂದು ಇನ್ನು ಮಕ್ಕಳು ಬಂದ್ಪೇರೆ ಇನಿ ದಲಿತರ ಮತ್ತೆ ಈ ರೀತಿ ಇನ್ನಿ ಅಸ್ತ್ರ ಬರೋದಿಲ್ಲರು ದಲಿತ ಬಂದು ಅರ್ಥ ಮಾತ್ರ ನೋಡಿನಿ ಮಕ್ಕಳಿಗೆ ಓಡ ಇನ್ನು ದಲಿತರನ್ನ ಓಟು ಮಾತ್ರ ಆನ ಇನಿ ಅಕ್ಲೆಗೆ ದಲಿತರನ್ನ ಹಿತ ಬರ್ಚಿ ಅಕ್ಲೆಗೆ ದಲಿತರಿಗೆ ಸುಳ್ಳು ಬಂದಿನಿ ಅಕ್ಲೇನ ವಂಚನೆ ಮತ್ತೊಂದಲ್ಲೇರು ಎಕಡೆ ಬರ್ತೇನೆ ನಮ್ಮ ಸರಾಗವಾದ ನಮ್ಮ ಮುದ್ದ ಯೂಪಿದ ಬಂಡೇರು ಉತ್ತರ ಪ್ರದೇಶಡು ಬೋರ್ವೆಲ್ದ ನೀರು ಬಂದಾಗ ಅವಳು ಬೋರ್ವೆಲ್ದ ನೀರು ಮುಟ್ಟರೆ ಬಿಡಂದ ಗಟ್ಟಿ ಪೊಣ್ಣು ಜೋಕ್ಲೇನು ಬೆತ್ತನೆ ಬರ್ತದೇನಿ ಅಕ್ಲೆ ಮಿತ ದೌರ್ಜನ್ಯ ಮಲ್ಪೇರು ನಮ್ಮ ಯೂಪಿದ ಮುಖ್ಯಮಂತ್ರಿಗೆ ಕಾಲೈನಿ ಅರಗಿನಿ ಬೇಜಾರಾಪುಜಿ ಯೂಪಿಡ ಅಂಬೇಡ್ಕರ್ನ ಪ್ರತಿಮೆನ ಧ್ವಂಸ ಮಲ್ಪೇರು ಇಡೀ ಈ ದೇಶದ ಇತಿಹಾಸಡೆ ಅಂಬೇಡ್ಕರ್ನ ಒಂದು ಪ್ರತಿಮೆಗೆ ಬ್ಯಾರಿಕೇಡ್ ಬಾರ್ದು ಒಂಜಿ ಸೆಕ್ಯೂರಿಟಿ ಗಾರ್ಡ್ ಕೊಡ್ತೇವೆ ಬಂದಾಗ ಯೂಪಿಡಿ ನೀ ದಲಿತರಿಗೆ ಏತ್ ರಕ್ಷಣೆ ಉಂಟು ಬಂದು ದಲಿತ ಬಂದು ನೀನು ಅರ್ಥ ಮಾತಾಡೀನಿ ನಿಖಿಲ್ ಅಂಬೇಡ್ಕರ್ನ ಮೂರ್ತಿ ನಿಖಿಲ್ ಧ್ವಂಸ ಮಲ್ಪೇರೆ ಯಾರು ಆನ ಪ್ರತಿಮೆ ಧ್ವಂಸ ಮಲ್ಪೇರೆ ಯಾರು ಆನ ಅಂಬೇಡ್ಕರ್ ಕಟ್ಟಿದ ಆಶೆ ಎಂಜಿನಂಡ ಆರು ರೀತಿಯ ಕನಸಿಂಜಿನಂಡ ಅದೇ ನಿಖಿಲ ಖಂಡಿತವಾದ ನಿಖಿಲ ಆಶೆ ಮಲ್ಪರ ಸಾಧ್ಯ ಇಚ್ಚು ಬರ್ತೇನೆ ಯಾರು ಸಂದರ್ಭ ಬಂದಿಲ್ಲ ಅವತ್ತೇನೆ ಕುಡಂಜಿ SC ಬಂದೋಡಿ ಯಾರು ವಿನಂತಿ ಮಲ್ಪೆ ಎಂಜಿನಗ ಮಾತೆಲ್ಲ ಬಂದ್ಪೇರು ಎಂಜಿನಗ ನರೇಂದ್ರ ಮೋದಿ ಮದುವೆ ಆಯ್ತಿಚೇರಿ ಅವಿವಾವಿತಿ ಬಕ ಆರು ಎಡ್ಡ ರಾಜಕಾರಣಿ ಆರು ಭ್ರಷ್ಟಾಚಾರಿ ಅತ್ತಂದು ಅಂಡ SC/ST ದೌರ್ಜನ್ಯ ತಡೆ ಕಾಯ್ದೆ ಎತ್ತನು SC/ST ಪ್ರಿವೆನ್ಷನ್ ಆಕ್ಟ್ 1989 ಐತ ಪ್ರಕಾರವಾದ ಒಂಜಿ ದಲಿತ ಬಂದುಗಿನಿ ಅನ್ಯಾಯನಗ ಆಗಿನ ಅಲ್ಪ ನ್ಯಾಯಕೋರ ಒಂಜಿ ಕಾಯ್ದೆ ಬಂದೆತ್ತನು ಆ ಕಾಯ್ದೆನು ನೇರವಾದ ಸರ್ಕಾರ ಮಲ್ಪಂದ ಸುಪ್ರೀಂ ಕೋರ್ಟ್ ಮೂಲಕ ಅವಿನ ದುರ್ಬಲ ಮಲ್ಪು ಹಂಚಿನ ಇನಿ ಕೃತ್ಯನ ಮಲ್ತಿನ ಏರಿಕೆಯನ್ನಾಗ ಇಂದುವೇ ನರೇಂದ್ರ ಮೋದಿನ ಸರ್ಕಾರ ಇಂದೇನು ದಲಿತ ಬಂದು ಅರ್ಥ ಮಾತನಾಡು ಆಂಡ ಮೂಲ ಎಂಜಲ್ಕರಿಗೆ ಕೇಂದ್ರ ಸರ್ಕಾರ ಮಲ್ತಿನ ಅತ್ತ ಸ್ವಾಮಿ ಅವು ಸುಪ್ರೀಂ ಕೋರ್ಟ್ ಮಲ್ತೀನಿ ನಿಖಿಲ್ ಸುಪ್ರೀಂ ಕೋರ್ಟ್ ಹೋಗಿ ಕೇಳಿ ಬರೋದಿಲ್ಲೇರು ಅಂಡ ಎಂಕಲ ಮಲ್ಪುಜ ಆಂಡ ಎಂಕಲ ಜನಕಲ ಅವಳು ಒಲ್ಲೇರು ಎಕಡೆ ಅಮ್ಮ ಮುಖಂಡರು ಬಂದೇರು ಅವೇನು ಸುಗ್ರೀವಾಜ್ಞನ ಕಂಟಿನಂಚಿನ ಚರ್ಚೆ ಇருந்து ಕೇಳಿದ ನನಗೆ ಆಶ್ಚರ್ಯ ಲಲಿತ್ ಬಂದು ಈ ಚರ್ಚೆ ಏರಿಕೆಯನ್ನಾಗ ಇಂದುವೇ ಶೂಟ್ ಔಟ್ ಪ್ರಕರಣ ನಮ್ಮ ಅಮಿತ್ ಶಾ ಗುಜರಾತ್ ಜೈಲು ಹೋದಾಗ ಆಗ ವಾದ ಮಾತದ ಬುಡ್ಪಾದ ಕದಿನ ಲಾಯರ್ ಇನಿ ಚರ್ಚೆ ಇಲ್ಲ ಇನಿ ಆರ್ಗೈಟಿನಿ ದಲಿತರಿಗೆ ನ್ಯಾಯ ಕೂಡ ನ್ಯಾಯಕ್ಕೆ ಸಾಧ್ಯ ಉಂಟಾಯಿನಿ ಅಂಚಾದ ಪುನಗ ಮಾತಾ ವಿಭಾಗಗಳೈನಿ RSS ಬಿಜೆಪಿ ಲೀಡರ್ಸ್ ತಗ್ಲೇನಾಗ ನೇಮಕ ಮಾಡ್ತೇನೆ ಅಂಚಾದ ಹಂತ ಹಂತವಾದ ಮೀಸಲಾತಿ ಮಿತ್ರ ಕನ್ನದಿದ್ದೇನೆ ಸಮಾನ ನಾಗರಿಕ ಸಂಹಿತ ಬಂದೇನೆ ಕನ್ನಡ ತಗೊಂಡಲ್ಲರು ಅಕಲಿಗೆ ಬೋರ್ಡ್ ಆಗಿಂದಕ್ಕೆ ಅಕಲಿಗೆ ಬೋರ್ಡ್ ಆಗಿ ದಲಿತರನ್ನ ರಕ್ಷಣೆ ಅಕಲಿಗೆ ಮೀಸಲಾತಿ ಬೋರ್ಡು ಮೀಸಲಾತಿ ದೆಟ್ಟು ಬಿಟ್ಟು ಬಂದಾಂಡ ಹೊರಾಕ್ಲೇನು ಹೆಂಗ್ಲೆ ಪ್ರಯೋಗ ಮಲ್ಪೋಲಿ ಆ ರೀತಿ ಇಲ್ಲ ನೀರಿದ್ದು ನೀರಿನ ಜೊತೆ ಹೆಂಚ ವಿಲವಿಲ ಒದ್ದ ಸೈಪುಣ ಆ ರೀತಿ ಮಲ್ಪುಣ ಉದ್ದೇಶ ಸಮಾನ ನಾಗರಿಕ ಸಂಹಿತ ಬತ್ತಂಡ ಸುರುಕಾದ ಸ್ವಾಗತ ಮಲ್ಪುಣ ಹಾಕಲಿ ಎಂಕಿಲ್ಲ ದಲಿತರು ತಾಯ್ಕೆಯನ್ನಾಗ ಶತಮಾನೋರ್ಜಿಂಚ ಎಂಗ್ಲಾಗ ಈ ಭೂಮಿ ಅವಮಾನ ಆತನು ಶೋಷಣೆ ಆತನು ದೌರ್ಜನ್ಯ ಆತನು ಐಕ್ಯ ನ್ಯಾಯದ ಕೊಟ್ಟು ಬಂದು ಹೆಂಗೆಲ್ಲ ಕಾಕೊಂಡಿಲ್ಲ ಸಮಾನತೆ ಬೋರ್ಡು ಆಂಡ ಒಂಜಿ ಸಾಲದ ಒಟ್ಟಿಗೆ ಮುನಿಯರ ಸಾಧ್ಯ ಆವಂದಿನ ಹಂಚಿನ ನಿಖಿಲ ನೀತಿ ಉಂಡು ಮುಲ್ಪ ಒಟ್ಟಿಗೆ ಮುನಿಯರ ಸಾಧ್ಯ ಆಪುಜಿ ಪುಲ್ಯಕಾಂಡ ರೋಡ್ ಅಡಿಪಾರ ದಲಿತರ ಬೋರ್ಡು ದೈನೀತಿ ಉಲ ಜದ್ದು ಕ್ಲೀನ್ ಮಾಡ್ತಾರ ಅವಳು ದಲಿತರ ಬೋರ್ಡು ಲಾರಿಡ್ ಗಜಲ್ ಸಾಗ್ಯಾರ ಅವಳು ದಲಿತರ ಬೋರ್ಡು ಅವಳು ಸಮಾನತೆ ಮುಗ್ಗಲು ಪಾತ್ರ ವಿಜಯರು ಅವಳು ಸಮಾನತೆ ಬರ್ಚಿ ಅವು ಹೆಂಗ್ ಎತ್ತನಲ್ಲ ಅವು ದಲಿತರೇ ಮಲ್ಪೋಡು ಅವಾಗ ಮುಕ್ಕಲ ಸಮಾನ ನಾಗರಿಕತೆ ಏನಿಗೆ ಒಂದು ಕೇವಲ RSS ಇಂಡಿಯನ್ ಅಜೆಂಡಾ ಇಂಡಿಯನ್ ಸೋಪಾರ ಸಾಧ್ಯ ಅವಡು ಅಂದ್ ಯಾರು ದಲಿತ ಬಂದಲ್ಲ ಯಾರು ವಿಜ್ಞಾಪನೆ ಮತ್ತೊಂದಲ್ಲ ಅವೇ ರೀತಿ ಬಂದಲ್ಲ ಇನ್ನು ಕರ್ನಾಟಕದ ಬಗ್ಗೆ ಬರ್ಕಣಮ್ಮ ಕರ್ನಾಟಕ ರಾಜ್ಯಡು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಕೈನ 5 ವರ್ಷಗಳು SC/ST ಸಮುದಾಯದ ಉಪಯೋಜನೆಗೆ ಪಡೆದು 84,000 ಕೋಟಿ ರೂಪಾಯಿ ದೀನಂಚಿನ ಧೀಮಂತ ರಾಜಕಾರಣಿ ಸಿದ್ದರಾಮಯ್ಯ ಇಲ್ಲಿ ಕರ್ನಾಟಕದ ಹಿತ ಸರ್ಕಾರ ಮತ್ತು ಒಳ್ಳೆಯ ಸರ್ಕಾರ ಮಾತ್ರ ಸಾಧ್ಯ ಆಗ್ತದೆ
ಭಾರತದ ಭವ್ಯ ಸರ್ಕಾರ ಸಾಧನೆ ಮಲ್ಪರಾತಿಜಿ ಆ ಸಾಧನೆಯನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಮತ್ತು ಕೊಡ್ತೇವೆ. ಇನಿ ಗಿನ್ನಿಸ್ ದಾಖಲೆ ಸನ್ಮಾನ್ಯ ಸಿದ್ದರಾಮಯ್ಯ ಕೊಡುಗೆ ಅಂಚಾದು ಪುನಗ ಇನಿ SC ಬಂದು ಅರ್ಥ ಮಾತನಾಡು ಎಂಕಲೆಗೆ ಆಪತ್ಕಾಲಡು ಏರಿ ರಕ್ಷಣೆಗೊಳ್ಳೇರು ಎಂಕಲ ಸಮುದಾಯದ ಅಭಿವೃದ್ಧಿ ಏರು ಬರ್ತಾರೆ ನಿಜವಾದ ರಾಜಕಾರಣಿ ಏರು ಬಂದು ದಲಿತ ಬಂದು ಅರ್ಥ ಮಾತನಾಡು ನಿಖಿಲ ಕೈತಡೀನಿ ಧರ್ಮ ಜಾತಿ ಬಣದು ನಿಖಿಲ ಮಧ್ಯಡೀನಿ ಪರವಂದಲ್ಲಿ ಕಪಟ ನಾಟಕ ಮಲ್ಪನಾಕಲೆ ಅಕಲ ಬಗ್ಗೆ ಅರ್ಥ ಮಾತನಾಡು ಸಭೆತ ಮಧ್ಯೆ ಸಭೆಗೆ ದಾದ ಬಂದಾಗ ಕೆಲವೆಲ್ಲ ಪುದಾರ ಬಂದಿರೋ ಮೂಲ ಕೆಲವರಿಗೆ ಚೂರು ಮುಜುಗರ ಹಾಕೋಡು ಅಂದ್ರೆ ಯಾನು ಮುಜುಗರ ಮಲ್ಪುಜಿ ಯಾಕೆ ನಾನು ದಾಟದ ಬೈದಿನಿ ಯಾವನು ಫೇಸ್ ಬಂದು ಬೈದಿನಿ ಏನು ಪನೋಡ್ ಹಾಕೊಂಡು ಇಚ್ಛೆಪ್ಪಾಗ ಒಂದು ಮುಲ್ಪ ಗೋವು ಕಲವದ ಬಗ್ಗೆ ಪ್ರತಿಭಟನೆ ಅನ್ನಾಗ ನಮ್ಮ ಕನ್ನಡಕ ಪ್ರಭಾಕರ ಭಟ್ರು ಒಂದು ಪಾತ್ರ ಬಂಡೇರಿ ದಾದ ಬಂದಾಗ ಆ ಘೋರಘಟ್ಟಾಗ ಮಂಡ್ಯ ಸುದ್ದ ಬಂಡೇರಿ నేను ఆయన సంతోష్ కుమార్ రైకుల్ని ఆయన ఓపన్ ಕೇಂಡ ಸ್ವಾಮಿ ನಿಖಿಲ ಹಿರಿಯ ಮುಖಂಡರೇನಂದ್ರೆ ಕನ್ನಡಕ ಪ್ರಭಾಕರ ಭಟ್ರು ಇಂಚಿನ ಪಾತ್ರ ಬಂಡರತ್ತ ನೆತ್ತ ಬಗ್ಗೆ ಈ ದಾದ ಬಂದ್ಪರ ಸ್ವಾಮಿ ಅಪಗಾರ ಬಂದ್ಪೇರಿ ತೂಲೆ ಸುರೂತೇನು ಪೂರ ಕಟ್ಟ ಮಾಡ್ತದೆ ಪಡೆತೇನೆ ಮಾತ್ರ ಕೊಡ್ತೇನೆ ಸರಿ ಪಡೆತ ವಿಷಯ ಏನು ನನ್ನ ಬಲ್ಲೆ ಬಂಡ ಅವು ತೂಲೆ 6 ಇಂಚೆ ಪಂಡಿಗೆ ಆಧಾರ ಒಂಜಿ ಸಾನಗ ಬೇರಿಗೆ ಸಾನಗ ಬಂದ ಗದ್ದರ್ ತಚ್ಚಿಡ ಅನ್ನಾಗ ಅರೆಗೆ ಪೂಲೆ ಕೊರಿಯರಿಗೆ ಅವು ತಪ್ಪು ಬಂಡೇರು ಸರಿ ಆರ ಸಾನಗ ಬೇನ ಬಗ್ಗೆ ಅದು ಪಡು ಗದ್ದರ ತಚ್ಚಿಡು ಪೂಲೆ ಕೊಡ ಅದು ಪಡು ಅವು ಎಂತ ಅಗತ್ಯ ಇಜ್ಜಿ ಕಾದರಿಗೆ ನೆಲ್ಲ ಬಗ್ಗೆ ಎಂತ ಅಗತ್ಯ ಇಜ್ಜಿ ಯಾನಕ್ಕೆ ಏನು ಒಂಜೇ ಪ್ರಶ್ನೆ ಕೋಲಗಟ್ಟನ ಹಾಕಿ ಮಂಡ್ಯ ಸುದ್ದ ಉಂಡ ಬಂದಿನ ಬಗ್ಗೆ ಮಾತ್ರ ಏನ ಚರ್ಚೆ ಪಂದಾಡ ಕೇಳಿದಾಗ ಆರು ಬಂತೇರಿ ಹೆಂಜೆಗೆನ್ನಾಗ ದಲಿತರ್ನ ಬಗ್ಗೆ ಯಾರು ಏಪಲ ಕೀಳಾದ ಪಾತ್ಯಾರ್ನ ರತ್ತು ದಲಿತರ್ನ ಬಗ್ಗೆ ಕಾಳಜಿತ್ತಿನಾರು ಅಂದು ಏರು ಆರ್ನ ಬಗ್ಗೆ ಬ್ಯಾಟಿಂಗ್ ಮಲ್ಪೋಣ ಯಾರು ಬಂಡೆ ಸ್ವಾಮಿ ಈ ಯಾನ ಎಲ್ಲೇ ನೆನಕೊಂಡು ಆರ್ಯರು ದಕ್ಷಿಣ ಪ್ರಾಂತ ಸಂಚಾಲಕ್ಕೆ ಏರು ಕನ್ನಡಕ ಪ್ರಭಾಕರ ಭಟ್ರು 6 ಪಂಪಿನ ಇಂಚಿಂಚು ಪಾತ್ರೆಗಳ ಬಾರಿ ಅರ್ಥ ಉಂಟು ಅಂಚಾದ ಪುನಗ ನೆಟ್ಟ ಬಗ್ಗೆ ಈ ಪಾತ್ರೆ ಬಂಡೆ ಎತ್ತ ಬಗ್ಗೆ ಪಾತ್ರೆ ಬಂದಾಗ ರಡ್ಡ ಆಡ ಕ್ವಶನ್ ಎಂಜಕ್ಕೆ ಅನ್ನಾಗ 6 ಕೇವಲ ಕೋಲ ಕಟ್ಟಿನ ಈ ವ್ಯಕ್ತಿನ ಉದ್ದೇಶಿಸಿ ಆದ 6 ಪಂದತ್ತೇರು ಬಂದಾಡ ಅವು ದಲಿತರಿಂದನೆ ಅವು ಜನಾಂಗೀಯದಿಂದನೆ ಕುಡಂಜಿ 6 ಕೋಲ ಕಟ್ಟಿನ ಹತ್ತು ಬಂತೀನಿ 6 ಕೇವಲ ಏನಿನ ಭೂತಗ ದೈವಗ ಬಂದು ಬರ್ತೀನ ಅವು ದೈವದಿಂದನೆ ನೆಟ್ಟು ರಡ್ಡೆ ತೀರಿನ ಚಾಯ್ಸ್ ಒಂದು ಕೇಂದ್ರ ಎಟ್ಟೆ ದಡ್ಡೆ ತೀರ ಚಾಯ್ಸ್ ಒಂದು ಕೇಂದಾಗ ಅಣ್ಣ ದಮ್ಮೆ ತಪ್ಪಾಂಡು నేను మళ్ళీ అయితే మొక్కలు వచ్చి ట్యాంక్ వద్ద డ్యామేజ్ మల్పొచ్చింది మండేరు ఇందు మొక్కలు అసహాయకట్ట మొక్కలేಗೆ కర్ణాటక ప్రభాకర్ భట్ కుర్కాದ ಪಾತ್ರ ಮೊಕ್ಕಲೆ ಧೈರ್ಯ ಮೊಕ್ಕಲೆಗೆ ಮೊಕ್ಕಲ ಅಕ್ಕ ದಾದಾನ ಬಿರ್ಕು ರೈಲು ಮೂಲ ಬದ್ದ ಪಾತ್ರ ಬೇರೆ ಎಂಕ್ಲು ಅರ್ಥ ಮಾತಾಡಿನಿ ಕೇವಲ ನಲಿಕೆ ಸಮಾಜದ ಬಂಧುಗಳಿಗೆ ಮಧ್ಯೆ ಅವಮಾನ ಹತ್ತುದು ಸಮಸ್ತ ದಲಿತ ಸಮುದಾಯಕ್ಕೆ ನಂಚಿನ ಅವಮಾನ ಬಂದ ಎಂಕಲ ಅವಿನ ತೆರಿವಂದ ಈ ಚುನಾವಣೆ ಎಂಕಲ ನಿಗಲೆ ಗೊತ್ತಾರ ದೊಪ್ಪನ ಎಂಕಲ್ ನಡಿಯಾತ 5 ಪಕ್ಕ ಬತ್ತೇನೆ ನಮ್ಮ ಕಂಚಿನಡ್ಕ ಪದವು ಒಂಜಿ ಬಾರಿ ಮಲ್ಲ ನಾಟಕ ಅಂಡೆ ಗೊತ್ತಲ್ಲ ನಿಗ್ಲೆಗೆ ಕಂಚಿನಡ್ಕ ಪದವರು ನಲಿಕೆ ಸಮಾಜ ಉಪ್ಪುನಂಚಿನ ಒಂಜಿ ಏರಿಯಾ ಕಾಲನಿ ಅವು ಒಂಜಿ ಬತ್ತೇರು ಬತ್ತು ಪುನಗ ಒಂಜಿ ಜನ ಪುದರ ಬಿಡ್ಚಿ ಅದು ಬಂದರೆ ಎಂಕಲ ಜನಾಂಗ ನಿನ್ನ ಮನಸ್ಸಿನಂಚಿನ ವ್ಯಕ್ತಿನಕ್ಕೆ ಎನ್ನ ಚಾಲದು ಪ್ರವೇಶ ನಿಖಿಲ ಗೋ ಬ್ಯಾಕ್ ಬಂಡೇರು ನಿಖಿಲ ಪೋಲೆ ನಿಖಿಲ ಬತ್ತಿನಾಥ ಸಾದಿಗೆ ಪೋಲೆ ಬಂಡೇರು ಸೀದಾ ಪೋಯರು ಮೋನ ಮುಚ್ಚೊಂದು 5 ಪಕ್ಕ ಕುಡೊಂಜಿ ಏಸ ಮಾಡೋದು ಬತ್ತೇರು ಶರಣ್ ಪಂಪೆ ಎಲ್ಲ ನೇತೃತ್ವಡು ಬಣ್ಣ ಮುಲ್ಪದಾಗ ಮುತ್ತಿದ ಏರೆಚ್ಚಿ ಅಗಲಿಗೆ ತಿತ್ತ ಅವನ ಮೋದಿ ಎಂಚಿ ಬರ್ಬಿಡ್ಲೆ ಕರ್ನಾಟಕಕ್ಕೆ ಅಂಚೆ ಕುಡ್ಲದಾಗಲ ಮತ್ತಕ್ಕೆಲ್ಲ ಓಡಾಪನಕ್ಲೆ ಮತ್ತ ಅಂಚೆ ಕುಡ್ಲದಾಗಲ ಮೂಲಕ ಬತ್ತೇರು ನಾಟಕ ಒಂಜಿ ಇಲ್ಲಡು ಬೈ ಪೋಸ್ಟ್ ಮಾಡ್ತದೆ ಅವರು ಒಂದು ಅಡಿಗೆ ಮಾಡ್ದು ತಿಂದೇರು ಯಾರು ಕೇಳೇ ಮಗುಂಡ ನಿಖಿಲೆಗೆ ನಲಿಕೆ ಸಮಾಜದ ಬಗ್ಗೆ ಅಥವಾ ದಲಿತರ ಬಗ್ಗೆ ನಿಜವಾದ ಕಾಳಜಿತ್ತು ಮಂದಾಂಡ ನಿಖಿಲ ನಾಟಕವನ್ನು ಕೊಡ್ಲೆ ನಿಖಿಲ ದಲಿತರ ಇಲ್ಲದ ಮಾತ್ರದಿಂದ ಹುಂಡ ಹಿಂದ ಬಂದ ನಿಖಿಲ ಪ್ಯಾಕೋಡ ಪೋಸ್ ಬರ್ಪುಣತ್ತೆ ನಿಖಿಲ ಕರ್ತವ್ಯವು ನಿಖಿಲ ಜವಾಬ್ದಾರಿ ಇನ್ನು ನಿಖಿಲ ಬಲ್ಪುಣ ಅವಮಾನ ನಿಖಿಲ್ ಎಂಕ್ಲೆ ಬಾರಿ ಬಲ್ಲ ಪ್ರಚಾರ ಆಪುಜಿ ನಿಖಿಲ್ ಬಲ್ಪೋಡು ನಿಖಿಲ ಡ್ಯೂಟಿ ಅವು ಇನ್ನು ನಿಖಿಲ್ ಎಂಕ್ಲೆ ಬಲ್ಪುಣ ಅಂಚೆ ಅವಮಾನ ಬಂದ ತೆರೆಯೊಂದ ಅಂಚಾದ ಪುನಕ ನಿಖಿಲ್ ಬೂಟಾಟಿಗೆ ಏನಂಡ ನಿಖಿಲ್ ಇಂಚಿನ ಮಾತ ಕುಕ್ಕೃತಿ ಎಂಜಂಡ ಐಕೆ ದಯ ಮಾತು ದಲಿತ ಬಲೆಯಲ್ಲ ಬಲ್ಲಿ ಎಂಕ್ಲೆ ಬಲಿನ ಆಪುಜಿ ಅಂತಿನ ಒಂಜಿ ಈ ಸಂದೇಶ ಈ ಸಂದರ್ಭ ದಯಕೊಂಡಲ್ಲ ಲಾಸ್ಟ್ ಅದು ಇತ್ತೀಚೆಗೆ ಜಿಗ್ನೇಶ್ ಬೇವಾನಿ ಬರ್ತೀರಿ ನಿಖಿಲೆ ಮಾತ್ರ ಗೊತ್ತು ಅದೇ ಜಿಗ್ನೇಶ್ ಪವಾನಿ ಬಂಡೇರು ಎಂಜಗೆ ಅಂದಾಗ ಸಂವಿಧಾನ ಅಪಾಯವನ್ನು ರಕ್ಷಣೆ ಮಲ್ಪಲೆ ಬಂದೆ ಜಿಗ್ನೇಶ್ ಪವಾನಿ
ಪಟ್ಕಾಡು ಸ್ಪೀಚ್ ಮಲ್ಪನಾಗ ಅವ್ರು ಬಂದಿರ ಒಂಜಿ ಚವಣರಿಗೆ ಆಶ್ವಾಸನೆ ಕೊಡ್ತಾರೆ 2 ಕೋಟಿ ಉದ್ಯೋಗ ಬರ್ಪಂಡರು ಓಡು ಸ್ವಾಮಿ ಉದ್ಯೋಗ ಚವಣೇರ್ನ ಕಲಿಗೆ 6ರ ಭಾಷಣನಾಗ ಚಾಯರ್ ಪತ್ತಲೆ ಕೇಳಿ ಬಂಡೇರು 6ರ ಮಿತ್ತು ಕೇಸು ಕೊಡೋದು ಒಂಜಿ ರಡ್ಡಿ ಸೇರಿದಕ್ಕೆ ಪ್ರಕಾಶ್ ರೈಕಲು ನೇರ ನಡೆ ನುಡಿತ ವ್ಯಕ್ತಿ ಆರು ಒಮ್ಮೆ ರಾಜಕೀಯ ಪಾರ್ಟಿದ ಬಾವಂಗೋಚಿ ಅರ್ಥ ಮಾತಲ್ಲೇ ಆಗ ಪ್ರಗತಿ ಬರೋ ಚಿಂತಕ್ಕೆ ತಾಯ್ಗೆ ಯಾನ ಕೈತಾಳ್ಡಿ ಆರ ಪತಿ ನಾನು ವಾಚ್ ಮಾತೊಂದಪ್ಪಾಯನೆ 6 ಬಂಡೇರು 6 ಸಂಘ ಪರಿವಾರ ಬಿಜೆಪಿದ ಪತಿ ಒಂದಿ ಕುಗ್ಗುಟ್ಟಿಯಲ್ಲ 6 ಇಂಚಿಗಾರು ಪನ್ನಗ 6ಗೆ ಮಗಳು ಅಂಬಿ ಹಾಕುವೇರು ಓಂ ಮೂತ್ರ ಮಗಳು ಕೀಳ್ ಮಾತಾಡ ಗೋಪೇರು ಮಕ್ಕಳ ಮಂಡದ ಉಪ್ಪುನೆ ಇಂಜಿನಕ್ಕೆ ಅಂಬಿ ಈ ಕಾರ್ಯಕರ್ತರ ಮಂಡದ ಜಿಲ್ಲೆಯ ಉಪ್ಪುನೆ ಅಂಬಿ ಅವಿನ ಮಗಳು ಇನಿ ಸ್ಪೆಕ್ಟ್ ಮಾಡ್ತಾರೆ ಫೋನ್ದಲ್ಲೇ ಇನಿ ಅವಾಗ ಇನಿ ನರೇಂದ್ರ ಮೋದಿ 15 ಲಕ್ಷ ರೂಪಾಯಿ ನಿಖಿಲ ಬ್ಯಾಂಕ್ ಕ್ಯಾಶ್ ಮಾಡಿ ಬಂಡೇರು 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾ ಬಂಡೇರು ಸ್ವಿಸ್ ಬ್ಯಾಂಕ್ ಇರ್ತಾರೆ ಕಪ್ಪನ್ನು ಪುರ ಕನಪ ಮಾತಾ ಬಂಡೇರು GST ಅವು ಮಾತ ಪಾಡಿಯರು ಅವಾಗ 6ರ ಬಗ್ಗೆ ಒಂದು ಕರ್ನಾಟಕದ ಮಾಹಿತಿ ಹಕ್ಕು ಕಾಯ್ದೆ ಒಂದು ಕೇಳುವೆ ಈ 15 ಲಕ್ಷ ರೂಪಾಯಿ ಕೊರತೆ ಬಂತಾರಂತ ಒಂದು ಅದಕ್ಕೆ ಉತ್ತರ ಕೊಡಲಿ ಕೇಳಿದಾಗ ಮಾಹಿತಿ ಹಕ್ಕು ಕಾಯ್ದೆ ಪ್ರಕಾರ ಉತ್ತರ ಬರ್ತೀನಿ ಕೇಳಿದಾಗ ಒಂದು ಈರಿಗೆ ಪ್ರಶ್ನೆಗಳ ಉತ್ತರಗಳ ಸಂಬಂಧ ಇಜ್ಜಿ ಇದಕ್ಕೆ ಉತ್ತರ ಕೊಡಲು ಸಾಧ್ಯವಿಲ್ಲ ಬಂದು ಉತ್ತರ ಬರ್ಕೊಡು ಅಪ್ಪಗ ಎಂಗಲು ಅರ್ಥ ಮಾತನಾಡು ಸತ್ಯವೂ ಸುಳ್ಳುವ ಒಂದು ನಿಜವಾದಲ್ಲ ಒಂಜಿ ಅಮಿತ್ ಶಾ ಕೇಳುವರೆ ಈ 2 ಕೋಟಿ ಉದ್ಯೋಗ ಬಂಡರತ್ತ 15 ಲಕ್ಷ ರೂಪಾಯಿ ಕ್ಯಾಶ್ ನಿಕ್ಲ ಮಾತು ನಾಗರಿಕ ಖಾತೆ ಪಾಡು ಬಂಡರತ್ತ ದಾನಕ್ಕೆ ಅಮಿತ್ ಶಾ ಬಂದ್ಬೇರೆ ಒಂದು ಚುನಾವಣಾ ಜುಮ್ಲಾ ಪಂಡ ಚುನಾವಣೆ ಹೆಂಗೆ ದಾಳ ಕೊಡ್ತಾರ ಬಗುಲಲ್ಲಿ ಪಕ್ಕ ಬರುತ್ತೆ ಬಿಡ್ಬೇಕಲ್ಲ ಕಲ್ಪಿನ ಅಪ್ಪಗ ದಾದಗೆ ಜನಕ್ಕೆ ಅರ್ಥ ಮಾತಾಡೋಡು ಚುನಾವಣೆ ಬಂದಾಗ ಇಂಚಿತ್ತಿನ ಮಾತ ಸುಳ್ಳು ಕಂತೆ ಮತ್ತೆ ನಮ್ಮ ಮಧ್ಯೆ ಬಿಡ್ತೇವೆ ಇತ್ತಲ್ಲ ವಿಧವೇತ ಭರವಸೆ ಬಿಡ್ತೇವೆ ಅಂಚಾದ ಪುನಗ ಬಂದಲೆ ಈ ಸರ್ತಿ ಅಕಲ್ ಬಂತೇರಿ ರಾಮ ಬಕ್ಕ ಅಲ್ಲಾನ ಮಧ್ಯೆ ನಡ್ಪುನ ಬಿಗ್ ಫೈಟ್ ಅದೇ ಅಪ್ಪ ಎಂಕ್ಲು ಬಂದಲ್ಲ ರಾಮ ಬಕ್ಕ ಅಲ್ಲ ಅಕ್ಲಾತಿಗೆ ಉಳ್ಳೇರು ಮರ್ಯಾದೆ ಬಾರಿ ನಿಶ್ಚಿತ ಉಳ್ಳೇರು ದಯಮಾದ ಅಕ್ಲಿನ ಕಲ್ಪನೆ ಕೊಡ್ಚಿ ಎಂಕ್ಲು ಬಂದಲ್ಲ ಒಂದು ಸತ್ಯ ಬಕ್ಕ ಸುಳ್ಳುದ ಮಧ್ಯೆ ನಡಪುನ ಹೋರಾಟ ಒಂದು ಸಂವಿಧಾನ ಒಡಿಪುನಕ್ಲಲ್ಲ ಸಂವಿಧಾನ ತೆಪ್ಪರೆ ಬಿಡಕ್ಲ ಮಧ್ಯೆ ನಡಪುನ ಹೋರಾಟ ನೆತ್ತಿ ಈ ದೇಶದ ಈ ರಾಜ್ಯದ ದಲಿತರು ಮುಸಲ್ಮಾನರು ಶೋಷಿತರು ಮಾತಿರಲ್ಲ ಒಟ್ಟಿಗಾದ ಉತ್ತರ ಕೊರಡು ಒಂದು ಸೆಮಿಫೈನಲ್ ಅದೇ ಈ ಸೆಮಿಫೈನಲ್ ಮೂರು ಕರ್ನಾಟಕರು ಸಿದ್ದರಾಮಯ್ಯ ಗಿಂದೇರು ಬಂದಾಡ ಎಲ್ಲ ಬರ್ಪದ ಫೈನಲ್ ಖಂಡಿತವಾದ ಡೆಲ್ಲಿಗೆ ಪೋಪ ಆಯ್ಕೆ ಸಿದ್ದರಾಮಯ್ಯರು ಖಂಡಿತವಾದ ನಡಿಯಾದ ಉಲ್ಲೇಖ ಪಂಪಿನ ಒಂದು ಪಾತ್ರೆ ಬಂದಲೆ ಈ ಸಂದರ್ಭಗಳು ಪಾತ್ರ ಅವಕಾಶ ಮಾತು ಕೊಟ್ಟಿನ ವೇದಿಕೆಗೆ ಧನ್ಯವಾದ ಕೊರೊಂದು ಪಾತ್ರ ಅವಕಾಶ ಮಾತು ಮಾತಾ ಒಪ್ಪದ ಸಜ್ಜನ ಬಂಧುಗಳಿಗೆ ಧನ್ಯವಾದ ಕೊರೊಂದು ಮಾತ್ರವಿಲ್ಲ ಜೈ ಭೀಮ್.